क्लीं चामुण्डायै विच्चे। ॐ ऐं ह्रीं 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 क्लीं ಚಾಮುಂಡಾಯೈ ವಿಚ್ಚೆ. ಒಂದು ಲೈನ್ ಶುರು ಮಾಡಿ, ನಾನು ಆಮೇಲೆ ಹೇಳ್ತೀನಿ ಅದ್ರದ್ದು ಏನಿದೆ ಅಂತ. ಶುರು ಮಾಡಿ. ಮೊದಲನೇ ಜಯಂತಿ ಮಂಗಳೇ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗೆ ಕ್ಷಮೆ ಶಿವೆ ಧಾತ್ರಿ ಸ್ವಾಹ ಸ್ವದಾ ಎಂಬ ಹೆಸರುಗಳಿಂದ ಪ್ರಸಿದ್ಧಳಾಗಿರುವ ನಿನಗೆ ನಮಸ್ಕಾರ. ಇದನ್ನು ಸ್ವಲ್ಪ ಹಿಂಗೆ ಹೇಳ್ಬೋದಾ ನೋಡಿ. ಜಯಂತಿ ಮಂಗಳೇ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗೆ ಕ್ಷಮೆ ಶಿವೆ ಧಾತ್ರಿ ಸ್ವಾಹ ಸ್ವಾದ ಎಂಬ ಹೆಸರುಗಳಿಂದ ಪ್ರಸಿದ್ಧಳಾಗಿರುವ ನಿನಗೆ ನಮಸ್ಕಾರ. ಚೆನ್ನಾಗಿದೆ ಇದು. ಹಿಂಗೆ ಹೇಳೋಣಲ್ವಾ? ಅವಳಿಗೂ ಒಂದ್ಸಲ ಕೇಳೋಕ್ಕೆ ಬರಬೇಕು, ಹಂಗಿರ್ಬೇಕು, ನಮ್ಮ ಮಾಧುರ್ಯವಾಗಿರ್ಬೇಕು. ಸುಮ್ಮನೆ ಓದ್ತಾ ಹೋಗೋದು ಲೆಫ್ಟ್ ರೈಟ್ ಅಲ್ಲಿ. ಹಾಂ ಹಾಂ ಸರಿ, ರೆಡಿ. ಈ ದಾಟಿಂತಿ ಮಂಗಳೇ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗೆ ಕ್ಷಮೆ ಶಿವೆ ಧಾತ್ರಿ ಸ್ವಾಹ ಸ್ವಾದ ಎಂಬ ಹೆಸರುಗಳಿಂದ ಪ್ರಸಿದ್ಧಳಾಗಿರುವ ನಿನಗೆ ನಮಸ್ಕಾರ. ಮಧುಕೈಟಭರನ್ನು ನಾಶ ಮಾಡಿದವಳೇ, ಬ್ರಹ್ಮನಿಗೆ ವರ ನೀಡಿದವಳೇ, ನಿನಗೆ ನಮಸ್ಕಾರ. ನನಗೆ ರೂಪವನ್ನು ನೀಡು, ಜಯವನ್ನು ನೀಡು, ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಮಹಿಷಾಸುರನನ್ನು ವಧಿಸಿದವಳೇ, ವರದಾತ್ರುವೆ ನಿನಗೆ ನಮಸ್ಕಾರ. ನನಗೆ ರೂಪವನ್ನು ನೀಡು, ಜಯವನ್ನು ನೀಡು, ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಎಲ್ಲರನ್ನು ಸಂಸ್ಕರಿಸಲ್ಪಡುವ ಚರಣಗಳನ್ನು ನೀಡು, ಜಯವನ್ನು ನೀಡು, ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಬೀಜಾವಧಕರಳಾದ ದೇವಿಯೇ, ಚಂಡಮುಂಡರನ್ನು ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಇಲ್ಲಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುವವರ ಸಂಕಟಗಳ ನಿವಾರಕಳೇ, ನನಗೆ ರೂಪವನ್ನು ನೀಡು, ಜಯವನ್ನು ನೀಡು, ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಅಮ್ಮ ಚಂಡಿಕೆ, ಭಕ್ತಿಯಿಂದ ನಿನ್ನನ್ನು ಸ್ತುತಿ ಮಾಡುವವರ ಮನೋಸಂಕಟಗಳನ್ನು ಪರಿಹರಿಸುವವಳೇ, ನನಗೆ ರೂಪವನ್ನು ನೀಡು, ಜಯವನ್ನು ನೀಡು, ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಯಾರು ನಿನ್ನನ್ನು ಅವರಿಗೆ ಸೌಭಾಗ್ಯವನ್ನು, ಆರೋಗ್ಯವನ್ನು, ಪರಮ ಸುಖವನ್ನು ಕೊಡು. ನನಗೆ ರೂಪವನ್ನು ನೀಡು, ಜಯವನ್ನು ನೀಡು, ಯಶಸ್ಸನ್ನು ನೀಡಿ ಶತ್ರುಗಳನ್ನು ನಾಶ ಮಾಡು. ಈಗ ದುಷ್ಟ ಸ್ವಭಾವಿಗಳಾದ ನನ್ನ ಸೇವಕರಿಂದ ನ್ಯಾಯವಾಗಿ ಪಾಲಿಸಲ್ಪಡುತ್ತಿದೆಯೋ? ನನಗೆ ಪ್ರೀತಿಪಾತ್ರವಾಗಿದ್ದ ಬಲಿಷ್ಠ ಪರಾಕ್ರಮಶಾಲಿಯಾಗಿದ್ದ ನನ್ನ ಪಟ್ಟಲಾನೆ ಈಗ ಶತ್ರುಗಳ ವಶದಲ್ಲಿದೆ. ಅದೀಗ ಯಾವ ಸ್ಥಿತಿಯಲ್ಲಿದೆ ಎನ್ನುವುದೂ ಗೊತ್ತಿಲ್ಲ. ಯಾರೆಲ್ಲ ಯಾವಾಗಲೂ ನನ್ನ ಕೃಪೆಗೆ ಪಾತ್ರರಾಗಿ ನನ್ನ ಅನ್ನ ತಿಂದಿದ್ದರೋ, ಹಣ ಪಡೆದಿದ್ದರೋ, ಅವರೆಲ್ಲ ಈಗ ಇತರೆ ರಾಜನನ್ನು ಆಶ್ರಯಿಸಿ ಬದುಕುತ್ತಿದ್ದಾರೆ. ಎಂತಹ ದುರ್ವಿಧಿ! ಬಹು ಕಷ್ಟಪಟ್ಟು ಸಂಪಾದಿಸಿದ್ದ ಸಂಪತ್ತು ದುಂದುಗಾರರಾದ ಅವರಿಂದ ನಾಶವಾಗುತ್ತಲ್ಲ. ಸುರತ ಹೀಗೆ ಹಲವು ವಿಷಯಗಳನ್ನು ಸತತವಾಗಿ ಚಿಂತಿಸುತ್ತಿದ್ದ ಹೊತ್ತಿನಲ್ಲಿ ಆಶ್ರಮದ ಸಮೀಪದಲ್ಲಿ ಓಡಾಡುತ್ತಿದ್ದ ವ್ಯಾಪಾರಿಯೊಬ್ಬನನ್ನು ನೋಡಿದನು. ಅವನು ವೈಶ್ಯನಲ್ಲಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ದುಃಖಿತನಂತೆ ಚಿಂತಾಕ್ರಾಂತನಾಗಿರುವಂತೆ ಕಾಣುತ್ತಿರುವೆ, ಏನು ಕಾರಣ ಎಂದು ಪ್ರಶ್ನಿಸಿದನು.
ರಾಜನ ಪ್ರಶ್ನೆಗಳನ್ನು ಕೇಳಿದ ವೈಶ್ಯ ವಿನಯದಿಂದಲೇ ಪ್ರತ್ಯುತ್ತರಿಸಿದನು. ನಾನು ಸಮಾಧಿ ಎಂಬ ಹೆಸರಿನ ವೈಶ್ಯ, ಶ್ರೀಮಂತರ ಮನೆತನದಲ್ಲಿ ಜನಿಸಿದೆ. ಆದರೆ ಧನಲೋಭದಿಂದ ದುಷ್ಟತನದಿಂದ ಕೂಡಿರುವ ಹೆಂಡತಿ ಮಕ್ಕಳು ನನ್ನನ್ನು ಮನೆಯಿಂದ ಹೊರದಬ್ಬಿದರು. ಐಶ್ವರ್ಯವನ್ನೆಲ್ಲ ಕಳೆದುಕೊಂಡಿರುವೆ. ನನ್ನ ಹಣವನ್ನು ಪುತ್ರರು ಕದ್ದರು. ಆಪ್ತ ಬಂಧುಗಳಿಂದ ಹೊರದಬ್ಬಲ್ಪಟ್ಟು ದುಃಖಿತನಾಗಿ ಕಾಡು ಸೇರಿಕೊಂಡೆ. ಸದ್ಯ ಇಲ್ಲಿರುವುದರಿಂದ ಪತ್ನಿ ಪುತ್ರರು ಸ್ವಜನರ ಶುಭಾಶುಭ ಸುದ್ದಿಗಳಾವುದು ನನಗೆ ತಿಳಿಯುತ್ತಿಲ್ಲ. ಈಗ ಅವರು ಕ್ಷೇಮವಾಗಿರುವವರು ತೊಂದರೆಯಲ್ಲಿದ್ದಾರೋ? ಮಕ್ಕಳು ಹೇಗಿದ್ದಾರೆ? ನಡತೆ ಚೆನ್ನಾಗಿದೆಯಾ? ದುರ್ನಡತೆ ತೋರುತ್ತಿದ್ದಾರಾ ಎನ್ನುವುದೂ ತಿಳಿಯುತ್ತಿಲ್ಲ ಎಂದೆಲ್ಲ ಆ ವೈಶ್ಯ ಶೋಕಿಸಿದ. ರಾಜನಿಗೆ ಅಚ್ಚರಿಯಾಯಿತು. ಧನಲೋಭಿಗಳಾದ ಪತ್ನಿ ಪುತ್ರರಿಂದ ನೀನು ಹೊರದಬ್ಬಲ್ಪಟ್ಟಿರುವೆ. ಆದರೂ ಅವರ ಬಗ್ಗೆ ನಿನ್ನಲ್ಲಿ ಪ್ರೀತಿ ಇದೆ. ಅದರಿಂದ ಪ್ರೀತಿಯ ಬಂಧನದಲ್ಲಿ ನೀನಿದ್ದೀಯ. ಏಕೆ ಹೀಗೆ ಎಂದು ವೈಶ್ಯನನ್ನು ಪ್ರಶ್ನಿಸಿದ. ನೀನು ಹೇಳಿದ್ದೇನೋ ಸರಿ, ಆದರೇನು ಮಾಡಲಿ? ನನಗೆ ಅವರ ಬಗ್ಗೆ ನಿಷ್ಠೂರ ಭಾವ ಬರುವುದಿಲ್ಲವಲ್ಲ. ಅವರಲ್ಲಿಯೇ ನನ್ನ ಮನಸ್ಸು ಅನುರಕ್ತಗೊಂಡಿದೆ. ಬಂಧುಗಳು ಗುಣಹೀನರಾಗಿದ್ದರು. ಅವರ ಈ ಸ್ವಭಾವ ನನಗೆ ತಿಳಿದಿದ್ದರೂ ನಾನೇಕೆ ಅವರನ್ನು ಪ್ರೀತಿಸುತ್ತೇನೆಂದು ಎನ್ನುವುದೂ ತಿಳಿಯುತ್ತಿಲ್ಲ. ಅವರಿಗೋಸ್ಕರ ನಾನು ನಿಟ್ಟುಸಿರು ಬಿಡುತ್ತಿದ್ದೇನೆ. ಆತಂಕಗಳು ಉಂಟಾಗುತ್ತಿವೆ. ಏನು ಮಾಡಲಿ? ನನ್ನನ್ನು ಅವರು ಪ್ರೀತಿಸದಿದ್ದರೂ ನನಗೆ ಆಕ್ರೋಶ ಬರುತ್ತಿಲ್ಲವಲ್ಲ ಎಂದು ವೈಶ್ಯ ಪ್ರತ್ಯುತ್ತರಿಸಿದ. ಹೀಗೆ ಪರಸ್ಪರ ಮಾತನಾಡಿಕೊಂಡ ನಂತರ ಸುರತ ಹೆಸರಿನ ಆ ರಾಜ, ಸಮಾಧಿ ಹೆಸರಿನ ಆ ವೈಶ್ಯ ಉತ್ತರ ಒಳೆಯದೆ ಆಶ್ರಮದಲ್ಲಿದ್ದ ಸುಮೇಧ ಮುನಿಯ ಬಳಿ ಸಾರಿದರು. ಭಗವತ್ ಸ್ವರೂಪಿಗಳೇ, ಯಾವುದು ನನಗೆ ಧೈರ್ಯ ನೀಡದೆ ದುಃಖಕ್ಕೆ ಕಾರಣವಾಗುತ್ತಿರುವುದೋ ಅದರ ಬಗ್ಗೆ ನನಗೆ ಅರಿವಾಗುತ್ತಿಲ್ಲ. ದಯವಿಟ್ಟು ನೀವದಕ್ಕೆ ಉತ್ತರಿಸಬೇಕು ಎಂದು ರಾಜ ಋಷಿಯ ಬಳಿ ಬೇಡಿಕೊಂಡ. ಮುನಿವರ್ಯರೇ, ನನಗೆ ಪ್ರಾಪಂಚಿಕ ಜ್ಞಾನವಿದೆ. ರಾಜ್ಯವನ್ನೂ ಕಳೆದುಕೊಂಡಿದ್ದೇನೆ. ಆದರೂ ಅಜ್ಞಾನಿಗಿರುವಂತೆ ಎಲ್ಲಾ ರಾಜ್ಯ ಸಂಬಂಧಿತ ವಿಷಯಗಳಲ್ಲಿ ಮಮಕಾರವಿದೆ. ಇದೇ ಪರಿಸ್ಥಿತಿಯಲ್ಲಿ ಈ ಸಮಾಧಿಯೂ ಇದ್ದಾನೆ. ಹೀಗೇಕೆ? ನಮ್ಮಿಬ್ಬರ ಉಂಟಾಗಿರುವ ಮೋಹಕ್ಕೆ ಕಾರಣವೇನು ಎಂದು ಸುರತ ಪ್ರಶ್ನಿಸಿದ. ಅಯ್ಯ, ಎಲ್ಲಾ ಜಂತುಗಳಿಗೂ ಇಂದ್ರಿಯ ಗೋಚರವಾದ ವಿಷಯಗಳ ಬಗ್ಗೆ ಜ್ಞಾನವಿರುತ್ತದೆ. ವಿಷಯಗಳಾದರೂ ನಾನಾ ರೀತಿಯಲ್ಲಿ ಪ್ರಕಟಗೊಳ್ಳುತ್ತದೆ. ಕೆಲವು ಜೀವಿಗಳು ಇನ್ನು ಕೆಲವು ರಾತ್ರಿ ಕುರುಡಾಗಿರುತ್ತವೆ. ಇನ್ನು ಕೆಲವು ಹಗಲು ರಾತ್ರಿ ಎರಡರಲ್ಲೂ ಒಂದೇ ರೀತಿಯ ದೃಷ್ಟಿಶಕ್ತಿಯನ್ನು ಹೊಂದಿರುತ್ತದೆ. ಮನುಷ್ಯರು ಜ್ಞಾನಿಗಳನ್ನುವುದು ಏನೋ ಸತ್ಯ. ಅವರು ಮಾತ್ರ ಜ್ಞಾನಿಗಳು. ಇತರೆ ಜೀವಿಗಳಿಗೆ ಆ ಸಾಮರ್ಥ್ಯವಿಲ್ಲ ಎನ್ನುವುದಕ್ಕೆ ಸಾಧ್ಯವಿಲ್ಲ. ಪಶು ಪಕ್ಷಿ ಮೃಗಗಳು ಜ್ಞಾನ ಧನ್ಯವಾದಗಳು.